ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳ ಗಂಗೋತ್ರಿ ಮತ್ತು ಶಕ್ತಿ ವಿದ್ಯಾಸಂಸ್ಥೆ ಶಕ್ತಿನಗರ ಇದರ ಜಂಟಿ ಆಶ್ರಯದಲ್ಲಿ ಕೊರೋನಾ ಜಾಗೃತಿ ಕುರಿತಾದ ವಿಶೇಷ ಬೀದಿ ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಿತು. ಗೌರವಾನ್ವಿತ ಕುಲಪತಿ ಪ್ರೊಫೆಸರ್ ಪಿಎಸ್ ಯಡಪಡಿತಾಯ ಅವರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿದ್ಯುಕ್ತವಾಗಿ ನೆರವೇರಿಸಿ ಆಧುನಿಕ ಯಾಂತ್ರಿಕೃತ ಜಗತ್ತಿನಲ್ಲಿ ಬದುಕಿನ ಮೌಲ್ಯವನ್ನು ನಮಗೆ ಕೊರೋನಾ ಕಲಿಸಿಕೊಟ್ಟಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ತಮಗೆಲ್ಲರಿಗೂ ತಿಳಿದಾಗೆ ಬೀದಿ ನಾಟಕ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಜನರ ಹೃದಯ ಮತ್ತು ಮನಸ್ಸನ್ನು ಗೆಲ್ಲಬಲ್ಲಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಬೀದಿ ನಾಟಕದಲ್ಲಿದೆ. ಇದೇ ನಾಟಕವನ್ನು 4 ಗೋಡೆಯ ಮಧ್ಯದಲ್ಲಿ ತರಗತಿಗಳಲ್ಲಿ ಮಾಡಿದರೆ ಅದರ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಬಹಳ ಕಡಿಮೆ ಆಗಿರುತ್ತೆ. ಓಪನ್ ಸ್ಪೇಸ್ಗೆ ಬಂದಾಗೆ ನಮ್ಮ ಸಣ್ಣ ಮನಸ್ಸು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ. ನಾವೆಲ್ಲರೂ ಒಳಗೊಳ್ಳುತ್ತೇವೆ, ಎಲ್ಲರೂ ಪಾಲ್ಗೊಳ್ಳುತ್ತೇವೆ, ಎಲ್ಲರೂ ಭಾಗವಹಿಸ್ತೇವೆ. ಮತ್ತು ಎಲ್ಲವನ್ನು ಎಲ್ಲ ರೀತಿಯಲ್ಲಿ ಮುಕ್ತವಾಗಿ ಯೋಚನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇಲ್ಲಿ ನಡೀತದೆ. ಈ ನಿಟ್ಟಿನಲ್ಲಿ ಶಕ್ತಿ ಪ್ರೀ ಸ್ಕೂಲ್, ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್, ಶಕ್ತಿ PU ಕಾಲೇಜ್, ಶಕ್ತಿನಗರ ಮಂಗಳೂರು ಅವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ಮಂಗಳೂರು ವಿಶ್ವವಿದ್ಯಾಲಯ ಈ ಜಂಟಿ ಆಶ್ರಯದಲ್ಲಿ ಈ ಒಂದು ಸ್ಟ್ರೀಟ್ ಪ್ಲೇ ನಡೀತದೆ. ಆ್ಯನ್ ಅವೇರ್ನೆಸ್ ಆನ್ ಕೊರೋನಾ ಬೈ ದ ಸ್ಟಾಫ್ ಆಫ್ ಶಕ್ತಿ ಅಂತ ಹೇಳುವಂಥದ್ದು. ಈ ಶಕ್ತಿ ಎಜುಕೇಷನ್ ಟ್ರಸ್ಟ್ಗೆ ನಿಜವಾದ ಶಕ್ತಿ ಇದೆ ಅಂತ ಹೇಳಿ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ಬಹಳ ಬದ್ಧತೆಯಿಂದ, ನಿಷ್ಠೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಜನಸಾಮಾನ್ಯರಿಗೆ ಅವರು ತಲುಪಿಸ್ತಾ ಇದ್ದಾರೆ. ವಿಶ್ವವಿದ್ಯಾಲಯದ ಕುಲಸಚಿವರಾದ ಕೆ ರಾಜಮುಗವೀರ್ ರವರು ಮುಖ್ಯ ಅತಿಥಿಗಳಾಗಿ, ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಪೌಲ್ ಜಿ ಆಕ್ವಿನಾಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷರಾಗಿ, ಸಮಾಜ ಕಾರ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ಎಸ್ ಸಿಂಘೆ ಕಾರ್ಯಕ್ರಮದ ಸಂಯೋಜಕರಾಗಿ ಉಪಸ್ಥಿತರಿದ್ದರು. ಶಕ್ತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್, ಸಿಂಡಿಕೇಟ್ ಸದಸ್ಯರಾದ ರಮೇಶ್ ಕೆ, ಶಕ್ತಿ ವಿದ್ಯಾಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ವಿದ್ಯಾ ಕಾಮತ್ಜಿ, ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆಯ ಸಂಯೋಜನಾಧಿಕಾರಿ ನೀಮಾ ಸಕ್ಸೇನಾ, ಜನಶಿಕ್ಷಣ ಟ್ರಸ್ಟ್ನ ಸ್ಥಾಪಕರಾದ ಸೀನಾ ಶೆಟ್ಟಿ, ಕೊಣಾಜಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಅಚ್ಯುತ ಗಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಶಕ್ತಿ ಸಂಸ್ಥೆಯ ಸಿಬ್ಬಂದಿ ವರ್ಗದಿಂದ ಬೀದಿ ನಾಟಕ ನಡೆಯಿತು. ಉಪಯೋಗಿಸಿದ ಮಾಸ್ಕ್ ಅನ್ನು ಮತ್ತೆ ಉಪಯೋಗಿಸಬೇಕಂತಂದ್ರು ಬಿಸಿನೀರಲ್ಲಿ ವಾಶ್ ಮಾಡಿನೇ ಉಪಯೋಗಿಸಬೇಕು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಮಾಡ್ಬೇಕಾ? ಅದಕ್ಕಿಂತ ನಾನು ಕೈ ತೊಳಿತೀನಿ, ಅದೇ ವಾಸಿ. ಹೆದರಬೇಡಿ ಕೊರೋನಾಗೆ, ನೀವೆಲ್ಲರೂ ಹೆದರಬೇಡಿ ಕೊರೋನಾಗೆ.